ಮಣ್ಣಗುಡ್ಡೆಯಲ್ಲಿ ಮರ ಬೀಳುವುದರಿಂದ ಹಿಡಿದು ದಿಲ್ಲಿಯಲ್ಲಿ ರಸ್ತೆಗಳು ತೋಡುಗಳಾದುದರಿಂದ ಹಿಡಿದು ಹಿಮಾಚಲ ಪ್ರದೇಶದಲ್ಲಿ ಕಾರುಗಳು ತೇಲಿ ಹೋಗುವವರೆಗೆ ಭಾರೀ ಮಳೆಯು ಇಡೀ ದೇಶವನ್ನು ಗಾರುಗೆಡಿಸಿದೆ. ಪಂಪ್ವೆಲ್, ಪಿವಿಎಸ್ ವೃತ್ತ, ಮಲ್ಲಿಕಟ್ಟೆ, ಕೊಟ್ಟಾರ, ಕುದ್ರೋಳಿ, ಅಳಕೆ ಎಂದು ಬೊಳ್ಳವೆಳ್ಳಗಳು ರಸ್ತೆಗಳನ್ನು ಅಳತೆ ಮಾಡುತ್ತಿದ್ದುದರಿಂದ ಜನರು ತತ್ತರಿಸಿದ್ರು. ಪತ್ತನಾಜೆ ಹೊತ್ತಿಗೆ 10 ದಿನ ಮೊದಲೇ ಮುಂಗಾರು ದೇಶದಲ್ಲಿ ನೀರು ಹರಿಸಿದೆ. 16 ವರ್ಷಗಳ ಬಳಿಕ ಮಾಮೂಲಿಗಿಂತ ಮೊದಲು ಬಂದ ಮುಂಗಾರು ಮನೆ ಹಾನಿ, ಬೆಳೆ ಹಾನಿಗಳಿಂದ ಹಿಡಿದು ಕೆಲವು ಜೀವಹಾನಿಯ ವರದಿಗಳನ್ನು ತಂದಿದೆ. ಚಿಕ್ಕಮಗಳೂರಿನ ಕೊಟ್ಟಿಗೆಹಾರ 21 ಸೆಂಟಿಮೀಟರ್, ಆಗುಂಬೆ 19 ಸೆಂಟಿಮೀಟರ್, ಕೊಡಗಿನ ಭಾಗಮಂಡಲ 17 ಸೆಂಟಿಮೀಟರ್, ಉಡುಪಿ 14 ಸೆಂಟಿಮೀಟರ್, ಪುತ್ತೂರು 13 ಸೆಂಟಿಮೀಟರ್ ಎಂದು ಅತಿ ಮಳೆ ಬಂದ ಪ್ರದೇಶಗಳಾಗಿವೆ. ನದಿಗಳು ಉಕ್ಕಿ, ಜಲಪಾತಗಳು ದುಮ್ಮಿಕ್ಕಿ ಹರ್ಷ ಮತ್ತು ಹಾನಿಯ ಬೇಸರವನ್ನು ನೀಡಿದೆ. ಅಣೆಕಟ್ಟುಗಳಿಗೆ ನೀರು ಬರುತ್ತಿದ್ದು, ತುಂಗಾ ಅಣೆಕಟ್ಟು ತುಂಬಿರುವುದರಿಂದ ನದಿಯ ಮುಂದಿನ ಭಾಗಕ್ಕೆ ನೀರು ಹರಿಸಲಾಗುತ್ತಿದೆ. ಕೇರಳದ ಕೆಲವೆಡೆ 40 ಕಿಲೋಮೀಟರ್ ವೇಗದ ಗಾಳಿಯೊಡನೆ ಮಳೆ ಹೊಡೆದಿದೆ. ಮಹಾರಾಷ್ಟ್ರದ ಕರಾವಳಿ, ಗುಜರಾತ್ ಕರಾವಳಿಯಲ್ಲೂ ಮಳೆ ದಿಗಿಣ ಹಾಕಿದೆ. ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡಿಗೂ ಮುಂಗಾರು ಪ್ರವೇಶಿಸಿರುವುದರಿಂದ ಇಡೀ ದೇಶದಲ್ಲಿ ಬಹುಬೇಗನೆ ಮುಂಗಾರು ವ್ಯಾಪಿಸಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯು ಹೇಳಿದೆ. ರಾಜಸ್ಥಾನದ ಖೈರತಾನ್ನಲ್ಲಿ ಮನೆ ಉರುಳಿ ತಾಯಿ ಮಗಳು ಮರಣಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಹಲವು ಮನೆಗಳು ಅರೆಬರೆ ಕುಸಿದು ಆತಂಕ ಮೂಡಿಸಿವೆ. ಜೈಸಲ್ಮೇರ್ನಲ್ಲಿ ಧೂಳು ದೂಸರದ ಮಳೆಯಾಗಿದೆ. ಬಿಕಾನೇರ್, ಗುಜರಾತಿನ ಹಲವೆಡೆ ವಿದ್ಯುತ್ ಕಂಬಗಳು ತಂತಿಗಳನ್ನು ನೆಲಕ್ಕೆ ಬೀಳಿಸಿವೆ. ಕರ್ನಾಟಕ ಕರಾವಳಿ ಸಹಿತ ಎಲ್ಲ ಕಡೆ ಬೆಳೆ ಹಾನಿಯಾಗಿದ್ದು ಅದರ ಲೆಕ್ಕಾಚಾರ ನಡೆದಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. Pull up the flicks and I take it on gear. Pull up the hands and I feel more beer. I dig it on. I sick a don. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.